ಬಜರಂಗದಳದ ಮುಖಂಡ ಶರಣ್ ಪಂಪ್ವೆಲ್ಗೆ ಮುಸ್ಲಿಮರ ಹಣ ಆಗುತ್ತದೆ, ಆದರೆ ಮುಸ್ಲಿಂ ಯುವಕರು ಯಾಕೆ ಆಗುವುದಿಲ್ಲ ಎಂದು ಬಿರುವೇರ್ ಕುಡ್ಲ ಮಂಗಳೂರು ಪ್ರಶ್ನಿಸಿದೆ. ನಗರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿರುವೇರ್ ಕುಡ್ಲದ ಸಂಚಾಲಕ ಲಕ್ಷ್ಮೀಶ್, ಈ ಹಿಂದೆ ನಡೆದ ಸಭೆಯೊಂದರಲ್ಲಿ ಶರಣ್ ಪಂಪ್ವೆಲ್ ಬಿರುವೇರ್ ಕುಡ್ಲ ಒಂದು ಜಾತಿಗೆ ಸೀಮಿತವಾಗಿದೆ ಎಂದಿದ್ದರು. ಬಿರುವೇರ್ ಕುಡ್ಲ ಸಮಾಜ ಸೇವೆಗಾಗಿ ಹುಟ್ಟಿಕೊಂಡ ಸಂಸ್ಥೆ. 7 ವರ್ಷಗಳಿಂದ ಸಂಸ್ಥೆಯು ಬಡವರಿಗೆ ಜಾತಿ ಭೇದ ನೋಡದೆ 3.5 ಕೋಟಿ ರೂಗಳ ಸಹಾಯ ಮಾಡಿದೆ ಎಂದರು. ಶರಣ್ ಪಂಪ್ವೆಲ್ ಬಿರುವೇರ್ ಕುಡ್ಲದ ಬಗ್ಗೆ ಮಾನಹಾನಿಯಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಬಿರುವೇರ್ ಕುಡ್ಲ ಕಾನೂನು ಹೋರಾಟ ನಡೆಸಲಿದೆ ಎಂದು ಲಕ್ಷ್ಮೀಶ್ ತಿಳಿಸಿದರು. ಬಿರುವೇರ್ ಕುಡ್ಲದ ದೀಪು ಶೆಟ್ಟಿಗಾರ್ ಮಾತನಾಡಿ, ಶರಣ್ ಪಂಪ್ವೆಲ್ ಸಿಟಿ ಸೆಂಟರ್ ಸಹಿತ ಹಲವು ಮುಸ್ಲಿಮರ ಕೇಂದ್ರಗಳಿಗೆ ಗುತ್ತಿಗೆ ಹಿಡಿದು ಸಾಕಷ್ಟು ಹಣ ಸಂಪಾದಿಸುತ್ತಿದ್ದಾರೆ. ಹಿಂದುತ್ವದ ಹೆಸರಿನಲ್ಲಿ ಹೋರಾಟ ಮಾಡುವ ಅವರಿಗೆ ಮುಸ್ಲಿಮರ ಸಂಸ್ಥೆಯ ಹಣವಾಗುತ್ತದೆ, ಆದರೆ ಮುಸ್ಲಿಂ ಯುವಕರು ಬೇಡವಾಗಿದೆ. ಇದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಜಾತಿ ಒಂದೇ ಮತ ಒಬ್ಬರೇ ದೇವರು ಎಂಬುದನ್ನು ಅಕ್ಷರಶ ನಮ್ಮ ಬಿರುವೇರ್ ಕುಡ್ಲ ತಂಡ ಪಾಲಿಸ್ತಾ ಇದೆ. ಕೆಲವರಿಗೆ ಒಂದು ಕರೆಕ್ಟ್ ಆಗಿ ಒಂದು ಸೂಚನೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯ ವ್ಯಕ್ತಿ, ಕೆಟ್ಟ ವ್ಯಕ್ತಿ ನೋಡಿ. ದೇಶದ್ರೋಹಿಗಳಲ್ಲಿ ದೇಶಕ್ಕೆ ದ್ರೋಹ ಮಾಡುವವರನ್ನು ನೋಡಿ, ಹೊರತು ಧರ್ಮ ಜಾತಿಗಳನ್ನು ಯಾರು ಕೂಡ ನೋಡಬೇಡಿ. ಒಂದು ಮುಖಂಡರ ಸ್ಥಾನದಲ್ಲಿದ್ದು ಓಕೆ, ನಾವು ಕೂಡ ವಿರೋಧಿಸ್ತೇವೆ. ಯಾರು ದೇಶದ್ರೋಹಿಗಳಿದ್ದಾರೆ, ಬೇಡದ ಚಟುವಟಿಕೆ ಮಾಡ್ತಾ ಇದ್ದಾರೆ, ಅವರನ್ನು ನಾವು ಕೂಡ ವಿರೋಧಿಸ್ತೇವೆ. ಅವರಲ್ಲಿ ಧರ್ಮ ನೋಡಲ್ಲ, ಜಾತಿ ನೋಡಲ್ಲ. ಅವರನ್ನು ಸಂಘಟನೆಯಿಂದ ಹೊರಗಾಕುವ ಕೆಲಸವನ್ನು ನಾವು ಕೂಡ ಮಾಡ್ತೇವೆ. ಇವತ್ತು ಶರಣ್ ಪಂಪ್ವೆಲ್ ಅವರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಇಂಡಿವಿಜುವಲ್ ಆಗಿ ಮಾತಾಡಬೇಕು. ಯಾಕಂತ ಹೇಳಿದ್ರೆ ಅವರು ನಮ್ಮ ಸಂಘಟನೆಯ ಹೆಸರನ್ನು ಹೇಳಿದ್ದಾರೆ. ನಾವು ಯಾವುದೇ ಸಂಘಟನೆಯ ವಿರುದ್ಧವಾಗಿ ಇವತ್ತು ಮಾತಾಡ್ತಿಲ್ಲ. ಶರಣ್ ಪಂಪ್ವೆಲ್ ಅವರು ಹೇಳಿರುವಂತಹ ಹೇಳಿಕೆಯ ವಿರುದ್ಧ ನಮ್ಗೆ ಇವತ್ತು ಮಾತಾಡ್ಲಿಕ್ಕಿದೆ. ಶರಣ್ ಪಂಪ್ವೆಲ್ ಅವರೇ ಹಿಂದೂ ಸಂಘಟನೆಯಲ್ಲಿ ಇದ್ದು ಗೋವಿನ ಒಳಿತಿಗಾಗಿ ಒಳ್ಳೆ ಕೆಲಸ ಮಾಡಿದ್ದೀರಾ, ಇದರ ಬಗ್ಗೆ ನಮ್ಗೆ ಅಭಿಮಾನ ಇದೆ. ಹಲವಾರು ಯುವಕರನ್ನು ಒಟ್ಟುಗೂಡಿಸಿ ನಮ್ಮ ಸಮುದಾಯಕ್ಕೆ ಬೇರೆಯವರು ಕೆಟ್ಟದಾಗಿ ಮಾಡಿದಾಗ ಅದರ ಬಗ್ಗೆ ಹೋರಾಟಗಳನ್ನು ಮಾಡಿದ್ದೀರಾ, ಅಭಿಮಾನ ಇದೆ. ಆದ್ರೆ ಇವತ್ತು ನೀವು ಒಬ್ಬ ನಿಮ್ಮ ಸಂಬಂಧಿ ಎಂಬ ಕಾರಣಕ್ಕೆ ಅವರಲ್ಲಿ ಹೋಗಿ ಅವರಿಗೆ ಸಪೋರ್ಟ್ ಮಾಡಿರುವುದು ನಮಗೆ ನಿಜವಾಗಿ ಒಂದು ತುಂಬಾ ಬೇಸರದ ವಿಷಯ ಆಗಿದೆ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅವರು ಹೇಳಿದ್ರು ಬಿರುವೇರ್ ಕುಡ್ಲದವರು ಈ ರೀತಿ ಮಾಡಬಾರ್ದಿತ್ತ ಅಂತ. ಅವರು ಒಂದೇ ಒಂದು ಸಲ ನಮ್ಮ ಯಾವುದಾದ್ರೂ ಸಂಘಟನೆಗೆ ಸಂಬಂಧಪಟ್ಟಂತ ಜವಾಬ್ದಾರಿ ಇರುವ ವ್ಯಕ್ತಿಗೆ ಕಾಲ್ ಮಾಡಿದಾರಾ? ಯಾರಿಗಾದ್ರೂ ಒಬ್ಬರಿಗೆ ಕಾಲ್ ಮಾಡಿದಾರೆ ಕೇಳ್ತಿದ್ದೇನೆ. ಶರಣ್ ಪಂಪ್ವೆಲ್ ಅವರೇ ಒಂದೇ ಒಂದು ವ್ಯಕ್ತಿಗೆ ಕಾಲ್ ಮಾಡಿ ಮಾತಾಡಿದ್ರೆ ನೀವು ನಿಮ್ಮ ಸಂಘಟನೆ ವ್ಯಕ್ತಿ ಈ ರೀತಿ ಮಾಡಿದ್ರೆ ಅಂತ ಕೇಳಿದ್ರೆ ಕೇಳದೆ ನೀವು ಕೇವಲ ಸಂಬಂಧಕ್ಕೆ ಬೆಲೆ ಕೊಟ್ಟು ಇವತ್ತು ಹೋಗಿದ್ದೀರಿ ಎಂಬಂತ ಮನೋಭಾವನೆ ನಮ್ಗೆ ಹುಟ್ಟಿದೆ. ಈ ರೀತಿ ಮಾಡುದು ಸರಿಯಾ? ಎಷ್ಟೋ ಜಾತಿಯವರು ನಿಮ್ ಜೊತೆಗಿದ್ದಾರೆ, ನಮ್ಮಲ್ಲಿ ಎಲ್ಲಾ ಜಾತಿ ಎಲ್ಲಾ ಧರ್ಮದವರಿದ್ದಾರೆ. ಒಬ್ಬರನ್ನು ಓಲೈಸಲಿಕ್ಕೆ ಈ ರೀತಿ ಮಾಡುದು ಸರಿಯಾ ಎಂಬಂತ ಅನುಮಾನ ನಮ್ಮನ್ನು ಕಾಡ್ತಿದೆ. ಯಾಕಂತ ಹೇಳಿದ್ರೆ ಒಬ್ಬ ಸಂಘಟನೆ ವ್ಯಕ್ತಿಗೆ ಫೋನ್ ಮಾಡ್ಲಿಲ್ಲ, ಮಾಡಬಹುದಿತ್ತಲ್ಲ. ಬಿರುವೇರ್ ಕುಡ್ಲದವರು ಈ ರೀತಿ ಮಾಡಿದ್ರೆ ಸರಿ ಅಂತ ಹೇಳಿ ಪ್ರಮುಖರಿದ್ದಾರಲ್ಲ ಮಾತಾಡಬಹುದಿತ್ತಲ್ಲ. ನೇರವಾಗಿ ಹೋಗಿ ಚರ್ಚೆಯಲ್ಲಿ ಮಾತಾಡಿದ್ರೆ ಸರಿಯಾ? ನೀವು ಖಂಡಿತವಾಗಿ ಕೇಳ್ತೇನೆ. ಯಾಕಂತ ಹೇಳಿದ್ರೆ ನಮಗೂ